ನಮಸ್ಕಾರ. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಸುರೇಶ್ ಎಸ್ ರಾವ್ ಕಟೀಲ್. ನಾನು ಡಾಕ್ಟರ್ ಸುರೇಶ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಎಸ್, ಡಾಕ್ಟರ್ ಸುರೇಶ್ ರಾವ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಅತ್ಯಂತ ಅಪರೂಪದ ವೈದ್ಯ ಲೋಕದಲ್ಲೇ ಒಬ್ಬ ಅಪರೂಪದ ವೈದ್ಯ. ಯಾಕೆ ಏನು ಅಂತ ಹೊಸತಾಗಿ ಅವರನ್ನು ಕೇಳುವವರಿಗೆ ನೋಡುವವರಿಗೆ ಸ್ವಲ್ಪ ಆಶ್ಚರ್ಯ ಅನಿಸಬಹುದು. ಒಬ್ಬ ವೈದ್ಯ ಸಂಪೂರ್ಣವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ವೈದ್ಯರು ಸಂಪೂರ್ಣವಾಗಿ ನನ್ನ ಕೆಲಸಗಳೆಲ್ಲವೂ ಅದು ಈ ಸಮಾಜಕ್ಕೆ ಅರ್ಪಿತ ಅನ್ನುವಂಥ ನೆಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ನಮ್ಮ ಮಂಗಳೂರಿನ ಕಟೀಲ್ನವರೇ, ಆದರೆ ವೃತ್ತಿಯನ್ನು ಕಟ್ಟಿಕೊಂಡವರು ಮುಂಬೈಯಲ್ಲಿ ವೈದ್ಯರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಮತ್ತೆ ತನ್ನ ತಾಯ್ನಾಡಿನಲ್ಲಿ, ತನ್ನ ತಾಯಿ ನೆಲದಲ್ಲಿ ಅಥವಾ ತನ್ನ ಊರಿನ ಜನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಕಟೀಲ್ನಲ್ಲಿ ಅವರು ಅವರದ್ದೇ ಆದಂಥ ಒಂದು ದುರ್ಗಾ ಸಂಜೀವಿನಿ ಆಸ್ಪತ್ರೆಯನ್ನು ಅವರು ನಿರ್ಮಾಣ ಮಾಡ್ತಾರೆ. ನಂತರ ಆ ಆಸ್ಪತ್ರೆಯನ್ನು KMC ಅವರಿಗೆ ಹಸ್ತಾಂತರ ಮಾಡ್ತಾರೆ, ಜನರ ಸದುಪಯೋಗಕ್ಕೆ ಬಳಸಿಕೊಳ್ಳಿ ಅಂತ. ಇವಾಗ ಆ ಆಸ್ಪತ್ರೆಗೆ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಅನ್ನುವಂಥ ಹೆಸರು ಇದೆ. ನಾನು ಸುರೇಶ್ ರಾವ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ನಾನು ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಅವರು 1992ರಲ್ಲಿ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಅಂತ ಆರಂಭಿಸ್ತಾರೆ. ಆ ಮೂಲಕ ಅವರು ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದು ವೈದ್ಯಕೀಯ ಕ್ಷೇತ್ರದಲ್ಲೂ, ಇತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಮತ್ತು ಕಲಾ ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರು 1996ರಲ್ಲಿ ಅವರ ಮುಂದಾಳತ್ವದಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ಸಂಸ್ಕೃತ ಪ್ರತಿಷ್ಠಾನವನ್ನು ಆರಂಭಿಸ್ತಾರೆ. ಆ ಮೂಲಕ ಅಲ್ಲಿ ಹೊಸತಾಗಿ ವಿದ್ಯಾಲಯ ಆರಂಭವಾಗುತ್ತೆ ಮತ್ತು ಸಂಸ್ಕೃತ ಅಧ್ಯಯನಕ್ಕೆ ವಿಶೇಷವಾದಂಥ ಒಲವು ಮತ್ತು ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಬರ್ತಾರೆ. ವೈದ್ಯರಾಗಿ ಅವರು ಮುಂಬೈಯಲ್ಲಿ ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಮುಂಬೈ ಇದರ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡಿಕೊಂಡು ಬಂದವರು. ಮತ್ತು ಅವರದೇ ಆಸ್ಪತ್ರೆ ಮುಂಬೈಯಲ್ಲಿ ಸಂಜೀವಿನಿ ಆಸ್ಪತ್ರೆ ಇದೆ. ಅನೇಕ ಬಡವರಿಗೆ ಇವತ್ತು ಭಾರಿ ದೊಡ್ಡ ಈ ಒಂದು ಕೊರೋನಾದ ಕಷ್ಟಕಾಲ ಮತ್ತು ಅದರ ಪೂರ್ವಕಾಲದಲ್ಲೂ ಕೂಡ ನೆರವು ನೀಡುತ್ತಾ ಬಂದವರು ಅವರ ಸಂಜೀವಿನಿ ಆಸ್ಪತ್ರೆ ಮುಂಬೈಯ ಅಂಧೇರಿಯಲ್ಲಿರುವಂಥದ್ದು. ಆ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಮುಂಬೈಯಲ್ಲಿ ಸಂಜೀವಿನಿ ಟ್ರಸ್ಟ್ ಸಂಸ್ಥಾಪನಾ ಟ್ರಸ್ಟ್, ಸಂಜೀವಿನಿ ಟ್ರಸ್ಟ್ನ ಮೂಲಕ ಅನೇಕ ಜನಪರ ಕಾಳಜಿಯ ಕೆಲಸಗಳನ್ನು ಕೂಡ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ನಿರಂತರವಾಗಿ. ಜೊತೆಗೆ ಭಾರಿ ಮುಖ್ಯವಾಗಿ ಅವರು ಆರಂಭಿಸಿರುವಂಥ ಒಂದು ವೃದ್ಧರಿಗಾಗಿ ಆರಂಭಿಸಿರುವಂಥದ್ದು ಆಶ್ರಯ, ವೃದ್ಧಾಶ್ರಮ. ಅದನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವೈದ್ಯರಾಗಿ ಅವರ ಕ್ಷೇತ್ರ ಅಂದರೆ ಅವರ ವೈದ್ಯಕೀಯ ಅಥವಾ ಅವರ ಪರಿಣಿತಿಯ ಕ್ಷೇತ್ರದ ಆಚೆಗೆ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಮತ್ತು ಕೂಡ ಅದು ಕೂಡ ಒಬ್ಬ ಜನಸೇವಕನ ರೀತಿಯಲ್ಲಿ ಇದು ತುಂಬ ವಿಶೇಷವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸನ್ನಿವೇಶ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಡಾಕ್ಟ್ರೇ, ವೈದ್ಯಕೀಯ ವೃತ್ತಿ ಅಂತ ಹೇಳಿದರೆ ಅದು ಹಣ ಮಾಡುವುದಂತ ಜನರು ತಿಳಿದುಕೊಂಡದ್ದು ಮತ್ತು ವೈದ್ಯರದು ಕೂಡ ತಿಳಿದುಕೊಂಡದ್ದೇ. ಇದರಲ್ಲಿ ಯಾರಿಗೂ ಮನನೋವು ಮಾಡುವ ಮಾತಿಲ್ಲ, ಆದರೆ ವಾಸ್ತವ ಹಾಗೆ ಉಂಟು. ಅಂತಹ ಸಂದರ್ಭದಲ್ಲಿ ನೀವು ನನಗೆ ಭಾರಿ ಆಶ್ಚರ್ಯ ಎನಿಸುವಂಥದ್ದು, ವೈದ್ಯರಾಗಿದ್ದುಕೊಂಡು ಈ ರೀತಿಯಾಗಿ ಜನಸೇವೆಗೆ ಇಳಿತೀರಲ್ಲ, ಏನು ಪ್ರೇರಣೆ ಅಂತ? ನಿಜವಾಗಿ ಹೇಳೋದಂದರೆ, ನಾವು ಸಣ್ಣದಿನಿಂದಲೂ ಕಷ್ಟದಲ್ಲಿ ಮೇಲೆ ಬಂದವರು. ಆದ್ದರಿಂದ ನಮಗೆ ಎಲ್ಲ ಗ್ರೌಂಡ್ ರಿಯಾಲಿಟಿ ಇದೆ. ನಮ್ಮ ಊರಲ್ಲಿ ಏನಾಗ್ತದೆ, ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಉಂಟು, ಮತ್ತು ಒಂದು ಆ ಕಷ್ಟ ಕಾಲ ಅಂದರೆ ಏನು, ಅವರಿಗೆ ಏನು ಅಡಚಣೆಗಳಿರ್ತದೆ, ಅವರನ್ನು ಸ್ಪಂದಿಸಿಕೊಂಡು ಹೋಗುವಂತಹ ಒಂದು ಭಾವನೆ ಮೊದಲಿಂದಲೂ ನಾವು ಅವರೊಟ್ಟಿಗೆ ಕಲಿತು ದೊಡ್ಡದಾದ ಕಾರಣ ನಮಗೆ ಅವರೆಲ್ಲ ಕಷ್ಟಗಳು ಗೊತ್ತಿರ್ತದೆ. ಆದ್ದರಿಂದ ಅದನ್ನೇ ನಾವು ನಿವಾರಣೆಗೆ ಏನೆಲ್ಲ ಮಾಡ್ಬೋದೋ ಅದನ್ನೇ ಮಾಡಬೇಕು ಅಂತ ನಮ್ಮ ಧ್ಯೇಯ ಆದ ಕಾರಣ ಇದೆಲ್ಲ ಆಟೋಮೆಟಿಕ್ ಆಗಿ ಬಂದು ಹೋಗ್ತದೆ. ಈಗ ನಿಮ್ಮನ್ನು ಎಲ್ಲರೂ ಕೇಳೋದಿಲ್ವಾ? ಯಾರು? ನಿಮ್ಮ ವೈದ್ಯಕೀಯ ಲೋಕದವರೆಲ್ಲ
ಯಾಕೆ ಡಾಕ್ಟ್ರೇ ನೀವು ಈ ರೀತಿ ಒಂದು ಚಾರಿಟಿಯಲ್ಲಿ ತೊಡಗಿಕೊಂಡಿದ್ದೀರಿ? ನಾವೆಲ್ಲ ನಮ್ಮದೇ ಸಾಧನೆಯಲ್ಲಿದ್ದೇವೆ. ನಿಜವಾಗಿ ಹೇಳೋದಾದರೆ ಹಾಗೇನು ಡೈರೆಕ್ಟಾಗಿ ಯಾರು ಕೇಳೋದಿಲ್ಲ, ಆದರೆ ಅವರಿಗೂ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಇವರು ಇಷ್ಟು ದೊಡ್ಡ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಯಾಕೆ ಮಾಡ್ತಾ ಇದ್ದಾರೆ, ಇವರ ಫ್ಯಾಮಿಲಿ ಇವರಿಗೆ ಯಾಕೆ ಏನು ಕ್ವಶನ್ ಕೇಳ್ತಾ ಇಲ್ಲ, ಇಂಥದ್ದೆಲ್ಲ ಕೆಲಸಗಳು ಬರ್ತದೆ. ಆದರೆ ಇದು ನನ್ನ ವಿಷಯ, ನನಗೆ ಹೇಗೆ ಬೇಕು ಕಾಣ್ತದೆ ನಾನು ಮಾಡ್ತಾ ಇದ್ದೇನೆ. ನಮ್ಮ ಧರ್ಮಪತ್ನಿ ಮಕ್ಕಳು ಕೂಡ ಅದಕ್ಕೆ ಸಂತೋಷದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಸ್ ಡಾಕ್ಟ್ರೆ, ನನಗೆ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಸ್ವಲ್ಪ ಕುತೂಹಲಗಳು, ಆಸಕ್ತಿಗಳು ಯಾವ ರೀತಿ ಇತ್ತು? ನೀವು ಕಷ್ಟ ಅಂತ ಒಂದು ಹೇಳಿದ್ರಿ, ಯಾವ ರೀತಿ ಇತ್ತು ಒಟ್ಟ ಬಾಲ್ಯದ ದಿನಗಳು ನಿಮ್ಮದು? ಬಾಲ್ಯದಲ್ಲಿ ಅಂದರೆ ನಾನು ಹುಟ್ಟಿದ್ದು ಸುರತ್ಕಲ್ಲಲ್ಲಿ, ಕೃಷ್ಣಾಪುರದಲ್ಲಿ. ಅಲ್ಲಿಂದ ನನ್ನ ತಂದೆ ತಾಯಿ ಆಗ ತಂದೆ ಸಂಜೀವರಾವ್ ಅವರು, ಹೌದು, ತಾಯಿ ಕಾತ್ಯಾಯಿನಿ ಅವರು ಮುಂಬೈಯಲ್ಲಿ ಉದ್ಯೋಗಕ್ಕೆ ವೃತ್ತಿಗೆ ಆದಾಯಕ್ಕೆ ಬೇಕಾಗಿ ಅಲ್ಲಿಗೆ ಹೋಗಿದ್ರು. ಆಗ ಹುಟ್ಟಿದ್ದು ಇಲ್ಲಿ ಆದರೂ 2 ತಿಂಗಳೊಳಗೆ ಮುಂಬೈಗೆ ಹೋಗಿ ಅಲ್ಲೇ ಮೊದಲಿಂದ 5 ವರ್ಷದ ತನಕ ನಾನು ಮುಂಬೈಯಲ್ಲೇ ಇದ್ದ. ಅಲ್ಲಿ ಶಾಲೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನನ್ನ ಅಜ್ಜ ಅವರ ಮಗನ ಹತ್ರ ಹೇಳಿದ್ರು, ನೀವು ಅಲ್ಲಿ ಇದೆಯಲ್ಲ, ಇವನನ್ನಾದರೂ ಇಲ್ಲಿ ಬಿಟ್ಟುಬಿಡು, ನನಗೆ ಈಗ 70 ವರ್ಷ ಆಯಿತು, ಇನ್ನು ನನಗೆ ಕಷ್ಟ ಆಗ್ತದೆ, ಒಬ್ಬ ಯಾರಾದರೂ ಒಟ್ಟಿಗಿದ್ರೆ ನಮಗೂ ಒಳ್ಳೇದಾಗ್ತದೆ ಅಂತ ಹೇಳಿ ಅವರು ಹೇಳಿದ್ದನ್ನು ಕೇಳಿ ನನ್ನ ತಂದೆ ನನ್ನನ್ನು ಒಪ್ಪಿಸಿ ಇಲ್ಲಿಗೆ ಕರ್ಕೊಂಡು ಬಂದರು. ಅದು ನಿಜವಾಗಿಯೂ ಕಾರಣ. ನಾನು ಇಲ್ಲಿ ಬಂದು ನನ್ನ ಪ್ರೈಮರಿ ಶಾಲೆಯ, ಸೆಕೆಂಡ್ರಿ ಶಾಲೆಯ ಎಲ್ಲ ವಿದ್ಯೆಗಳನ್ನು ಇಲ್ಲಿ ಕಲಿತುಕೊಂಡಿದ್ದೆ, ಕಟೀಲ್ ಶಾಲೆಯಲ್ಲಿ ನೀವು ಓದಿದ್ದು. 1962ರಿಂದ 1970 ತನಕ ನಾನು ಕಟೀಲ್ ಶಾಲೆಯಲ್ಲೇ ಇದ್ದೆ. ಸೊ ಹಾಗಾಗಿ ಒಂದು ಋಣ ಸಂದಾಯ ಮಾಡಿದ್ದೀರಿ ನೀವು ಕಟೀಲಿಗೆ ಒಂದು ಋಣ ಸಂದಾಯ ಮಾಡಿದ್ದೀರಿ ಒಂದು ಆಸ್ಪತ್ರೆ ಮೂಲಕ. ಅದು ಅಂದರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ನನ್ನ ಹುಟ್ಟೂರಿಗೆ ಒಂದು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿತ್ತು. ಅದು ಆದರೆ ಇಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಕೊಟ್ಟರು, ಅದನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾನು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾರೆ. ನೀವು ಕಟೀಲ್ ಶಾಲೆಯಲ್ಲಿ ಓದ್ತಾ ಹೈಸ್ಕೂಲ್ ತನಕ ಓದಿರಿ, ಆನಂತರ ಮತ್ತೆ ಮುಂಬೈಗೆ ಹೋಗ್ತೀರಾ? ಹೌದು, ಅಂದರೆ SSC ತನಕ ಇಲ್ಲೇ ಇತ್ತು. ಕಟೀಲಲ್ಲಿ ಆಗ SSC ತನಕ ಮಾತ್ರ ಇತ್ತು. ಅದರ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ 11th 12th ಪಾಂಪೆ ಹೈಸ್ಕೂಲ್ ಕಿನ್ನಿಗೋಳಿಗೆ ಹತ್ತಿರ ಹೋಗ್ಬೋದು. ಅದರ ನಂತರ ಡಿಗ್ರಿ ಕಾಲೇಜಿಗೆ ಇನ್ನೂ ದೂರ ಹೋಗಬೇಕಿತ್ತು. ಅದು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಪ್ರಕಾರ ಅದು ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ನನಗೆ ಆಗ ಖಂಡಿತು, ನನ್ನ ಅಜ್ಜ ಬಹಳಷ್ಟು ಬೇಸರ ಪಟ್ಟಿದ್ರು ಆಗ ನಾನು ಹೋಗ್ತಾ ಇದ್ದೇನೆ ಅಂತ. ಆದರೆ ಅದು ನಾನು ಸ್ವಲ್ಪ ಹಠ ಮಾಡಿದ್ರಿಂದ ತಂದೆಗೆ ಹೇಳಿದರು. ಅವರು ಗೊತ್ತಾಯಿತು, ನಿನಗೆ ವಿದ್ಯೆಗೆ ಒಳ್ಳೆಯದಾಗಬೇಕಾದ್ರೆ ಹೋಗು ನೀನು ಅಂತ ಹೇಳಿ. ಅದು ನಮ್ಮ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕಲಿತಲಿಕ್ಕೆ ಶುರು ಮಾಡಿದ್ರಿಂದ ಮತ್ತು ಅಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದ್ರಿಂದ ನಮಗೆ ಮೆಡಿಕಲ್ ವೃತ್ತಿಗೆ ಹೋಗಲಿಕ್ಕೆ ಒಂದು ಅನುಕೂಲ ಆಯಿತು. ನಿಮಗೆ ನೀವು ಇಲ್ಲಿಂದ ಕಟೀಲ್ನ ಶಾಲೆಯಿಂದ ಆನಂತರ ನೀವು ಪಂಪೆ ಇದು ಕಿನ್ನಿಗೋಳಿ ಶಾಲೆಗೆ ಕಾಲೇಜಿಗೆ ಬರ್ತೀರಿ. ಸೊ ಆ ಸಂದರ್ಭದಲ್ಲಿ ನಿಮಗೇನಾದರೂ ನಾನು ಮುಂದಕ್ಕೆ ಒಬ್ಬ ವೈದ್ಯನಾಗಬೇಕು ಅಂತ ಕನಸುಗಳಿತ್ತ? ಇಲ್ಲ, ಏನೂ ಇರಲಿಲ್ಲ. ಅಂದರೆ ನಾವೆಲ್ಲ ಪಾಪದ ಸಣ್ಣ ಫ್ಯಾಮಿಲಿಯಿಂದ ಬಂದವರು. ಆಗ ಅಷ್ಟು ದೊಡ್ಡ ಡಾಕ್ಟರ್ ಅಂದರೆ ಒಬ್ಬ ದೊಡ್ಡ ಹಣದವರು, ಅವರ ಹತ್ರ ನಾವೇ ಹೇಗೆ ಆಗಲಿಕ್ಕೆ, ಅದೆಲ್ಲ ನಮಗೆ ಏನು ಭಾವನೆ ಇಲ್ಲ. ನಾವು ನಿಜವಾಗಿ ಹೇಳಿದ್ರೆ ನಮಗೆ ಕಲಿಬೇಕು, ಒಳ್ಳೆ ಫ್ಯೂಚರಿಗೆ ಒಳ್ಳೆ ಆಗುವಂತೆ ಆಗಬೇಕು, ಅದೇ ನಮ್ಮ ಧ್ಯೇಯ ಇತ್ತು. ಅದು ನಾನು ಕೂಡ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಹೋಗಬೇಕಾಗಿತ್ತು. ಅಂದರೆ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇತ್ತು. ಆದರೆ ನಮ್ಮ ಒಬ್ಬ ಮಿತ್ರರಿದ್ದರು ಅಲ್ಲಿ, ಒಬ್ಬರು ಗಿಲ್ಬರ್ಟ್ ಡಿಸೋಜ ಅಂತ. ಅವರು ಬಾಂಬೆಯಲ್ಲಿ ನನಗೆ ಮೊದಲು ನಮ್ಮ ತುಳು ಕನ್ನಡವರು ಸಿಕ್ಕಿದ್ದ ಅವರು ಕಾಲೇಜಲ್ಲಿ. ಗಿಲ್ಬರ್ಟ್ ಡಿಸೋಜ ಹೌದು. ಅವರು ನನ್ನೊಟ್ಟಿಗೆ ಇದ್ದಾಗ ಫಸ್ಟ್ ಇಯರಲ್ಲಿ ನಮಗೆ ಮುಂಬೈಗೆ ಹೋದ್ಮೇಲೆ ನಾವೆಲ್ಲ ಏನಾಗ್ತದೆ ಎಂಥದ್ದು ಅಂತ ಗೊತ್ತಾಗೋದಿಲ್ಲ. ಅಂದರೆ ಅಲ್ಲಿ ಅವರು ಮಾತನಾಡೋದು ಹಿಂದಿ ಅಥವಾ ಮರಾಠಿ, ಅದು ನಮಗೆ ಬರೋದಿಲ್ಲ. ಇಂಗ್ಲೀಷ್ ನಮಗೆ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಇಲ್ಲ, ಕನ್ನಡ ಮೀಡಿಯಮಿಂದ ಹೋಗ್ತಾರೆ.
ಅದನ್ನ 1 ವರ್ಷದಲ್ಲಿ ಟೀಚರ್ ಏನು ಕಲಿಸ್ತಾರೆ ಅದು ಗೊತ್ತಾಗ್ತಾ ಇರಲಿಲ್ಲ. ಆದರೂ ಕಷ್ಟಪಟ್ಟು ಹೇಗಾದರೂ ಮಾಡಿ ಆ ವರ್ಷದಲ್ಲಿ ಆಗ ಒಂದು 58% ಅಂದರೆ ತುಂಬ ದೊಡ್ಡದಿತ್ತು. 58% ಮಾರ್ಕ್ ಸಿಕ್ಕಿದ್ದು ಫಸ್ಟ್ ಇಯರಲ್ಲಿ. ಆಗ ನನ್ನ ಮಿತ್ರ ಇದ್ದವರು ನನ್ನ ತಂದೆಯ ಮನೆಗೆ ಬಂದು ನನ್ನ ತಂದೆ ಹತ್ರ ಆರ್ಗ್ಯೂ ಮಾಡಿದರು, ಇವರಿಗೆಲ್ಲ ಒಳ್ಳೇದು ಬರ್ತದೆ, ನಾನು ಇವರೊಟ್ಟಿಗೆ ಕೂತು ನಾವೆಲ್ಲ ಸ್ಟಡಿ ಮಾಡ್ತಾ ಇಬ್ಬರು, ನಮಗೆ ಇಬ್ಬರಿಗೂ ಮೆಡಿಕಲ್ ಕಾಲೇಜಿಗೆ ಹೋಗಬೇಕು, ನೀವು ಅವರಿಗೆ ಬಯಾಲಜಿ ಮಾಡಲಿಕ್ಕೆ ಪರ್ಮಿಷನ್. ತಂದೆ ಹೇಳಿದರು ಬೇಡ, ಅವನಿಗೆ ಇಂಗ್ಲೀಷ್ ಇದು ಮ್ಯಾಥ್ಸಿಂಗ್ ಮತ್ತು ಫಿಸಿಕ್ಸ್ ಒಳ್ಳೆಯದೇ ಇದೆ, ಏನೋ ಇಂಜಿನಿಯರಿಂಗ್ ಮಾಡಿದರೆ ಒಳ್ಳೆಯದಂತ. ಅವ ತುಂಬ ಹಠ ಮಾಡಿ ತಂದೆಯನ್ನು ಒಪ್ಪಿಸಿದ. ಅದಕ್ಕೆ ತಂದೆ ನನ್ನ ಹತ್ರ ಕೇಳಿದ್ರು, ಟ್ರೈ ಮಾಡ್ತೇನೆ ನಾನು ಅಂತ ಭರವಸೆ ಕೊಟ್ಟೆ. ಆದ್ದರಿಂದ ಆ ವರ್ಷದಲ್ಲಿ ನಮಗೆ ಸ್ವಲ್ಪ ಇಂಗ್ಲೀಷ್ ಹಿಂದಿ ಎಲ್ಲ ಅರ್ಥ ಆಗಲಿಕ್ಕೆ ಸುಲಭ ಆಯಿತು, ಕೆಲಸ ಓದಲಿಕ್ಕೂ ಒಳ್ಳೆಯದಾಯಿತು. ಭಾಳಷ್ಟು ಪ್ರಯತ್ನಪಟ್ಟು ನಾವು ಪರೀಕ್ಷೆ ಕೊಟ್ಟು, ಆದರೆ ರಿಸಲ್ಟ್ ಬರುವಾಗ ಪಾಪ ಗಿಲ್ಬರ್ಟ್ ನನಗಿಂತ ಕಡಿಮೆ ಸಿಕ್ಕಿತ್ತು, ನನಗೆ ಹೆಚ್ಚು ಸಿಕ್ಕಿತ್ತು. ಆದರೆ ಇಲ್ಲಿಂದ SSC ಆದಮೇಲೆ ಹೋದವರಿಗೆ ಓಪನ್ ಮೆರಿಟಲ್ಲಿಯೇ ಆಗಬೇಕು. ಆಗ 15% ಅಂದರೆ ಅಲ್ಲಿ 540 ಸೀಟ್ ಇತ್ತು, ಅದರಲ್ಲಿ 75ರ ಒಳಗೆ ನಿಮ್ಮ ನಂಬರ್ ಬಂದರೆ ನಿಮಗೆ ಸಿಗ್ತಿತ್ತು. ಅದು ನನಗೆ 64ನೇ ನಂಬರ್ ಬಂತು. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಮೆರಿಟ್ ಲಿಸ್ಟಲ್ಲಿ ಅದ. ಪಾಪ ಅವನಿಗೆ ಸಿಕ್ಕಲಿಲ್ಲ, ಅವ ಹೋಗಿ BTech ಮಾಡಿದ. ಯಾರು ಇಂಜಿನಿಯರ್ ಆಗಬೇಕಿತ್ತು, ಅವ ಡಾಕ್ಟರ್ ಆಗಬೇಕಿತ್ತು, ಅವ ಇಂಜಿನಿಯರ್ ಆದಾಗ ಬದುಕಿನ ಒಂದು ವಿಸ್ಮಯಗಳು, ಒಂದು ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಟನೆಗಳು ಘಟಿಸಿ ಹೋಗುತ್ತೆ. ಸೊ ಆ ಮೂಲಕವಾಗಿ ಆ ರೀತಿಯಾಗಿ ನೀವು ವೈದ್ಯಕೀಯ ಅಧ್ಯಯನಕ್ಕೆ ಪದಾರ್ಪಣೆ ಮಾಡಿದ್ರಿ. ವೈದ್ಯಕೀಯ ಅಂದರೆ ನೀವು ಮೆಡಿಕಲ್ ಓದ್ತಾ ಇರುವ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಪ್ರೋತ್ಸಾಹಗಳೆಲ್ಲ ಸಿಕ್ಕಿತ್ತು, ಯಾವ ರೀತಿಯ ಅನುಭವಗಳೆಲ್ಲ ಆಯಿತು? ಒಬ್ಬ ಗ್ರಾಮೀಣ ಭಾಗದಿಂದ ಹೋದವರು ನೀವು ಮುಂಬೈಯಲ್ಲಿ ಮೆಡಿಕಲ್ ಕಲೀಲಿಕ್ಕೆ ಆರಂಭಿಸಿದ್ರಿ. ಅಂದರೆ ನಮಗೆ ಭಾಳಷ್ಟು ಒಂದು ಸಂತೋಷ ಆಗ್ತದೆ, ಕಲಿಬೇಕು, ನಮಗೆ ಬೇಕಿದ್ದ ಸೀಟ್ ಸಿಕ್ಕಿದೆ ಅಂತ ಹೇಳಿ. ಆದರೆ ಅಲ್ಲಿಯ ಕಷ್ಟಗಳು ತುಂಬ ಇರ್ತದೆ. ಅಂದರೆ ಸ್ಟೂಡಿಯಸ್ ಆಗಿರಬೇಕು, ದಿವಸಕ್ಕೆ ಇಷ್ಟು ಗಂಟೆ ಆದರೂ ಕಲಿಬೇಕು, ಮತ್ತು ಎಲ್ಲ ಕ್ಲಾಸಸ್ ಅಟೆಂಡ್ ಆಗಬೇಕು. ಇದೆಲ್ಲ ನಾವೆಲ್ಲ ಬ್ಯಾಕ್ ಬೆಂಚರ್ಸ್ ಅಲ್ಲ, ಎದುರಲ್ಲಿ ಹೋಗಿ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರು. ಆದ್ದರಿಂದ ಹೆಚ್ಚು ಪ್ರಾಬ್ಲಮ್ ಆಗಲಿಲ್ಲ. ಫಸ್ಟ್ 6 months ಸ್ವಲ್ಪ ಕಷ್ಟ ಆದರೂ ನಂತರ ಕಲೀಲಿಕ್ಕೆ ಒಳ್ಳೆಯದಾಯಿತು. ಆ 5 ವರ್ಷದಲ್ಲಿ ಮನೆಯಲ್ಲಿ ಸ್ವಲ್ಪ ಸಮಯ ಹಾಸ್ಟೆಲಲ್ಲೆಲ್ಲ ಇದ್ದು ನಮ್ಮ ಎಜುಕೇಷನ್ಗೆ ಒಳ್ಳೆಯದಾಯಿತು. 5 ವರ್ಷ ಹೇಗೆ ಹೋಯ್ತದಲೇ ಗೊತ್ತಾಗಲಿಲ್ಲ. MBBS ಆದ ಕೂಡಲೇ ಪುನಃ ನಮ್ಮ ಮಾರ್ಕ್ಸ್ ನನ್ನನ್ನು ಸರ್ಜರಿಗೆ ತಗೊಂಡೋಯ್ತು. ಅಲ್ಲಿ ಕೂಡ ಹಾಗೆ ಸರ್ಜರಿಲಿ ನನಗೆ ಹೆಚ್ಚು ಸಿಕ್ಕಿತು, ಮೆಡಿಸಿನಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕಿತು. ಆದ್ದರಿಂದ ನನಗೆ ಸಿಲೆಕ್ಟ್ ಆಗಲಿಕ್ಕೆ ನನಗೇನು ಮಾಡಲಿಕ್ಕಿಲ್ಲ, ಯಾವ ಮಾರ್ಕ್ ಎಲ್ಲಿ ಸಿಕ್ಕಿತು ನಾವು ಅಲ್ಲಿ ಹೋಗಿದ್ದೆ. ನಮ್ಮ ಅಭಿಪ್ರಾಯ ಡಾಕ್ಟರ್ ಆದರೆ ಎಲ್ಲ ಒಂದೇ ಅಂತ. ಆದ್ದರಿಂದ ಯಾವುದು ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಅದನ್ನು ಹೋದೆ. ಸೊ ಆ ಸರ್ಜರಿಯಲ್ಲಿ ನಮ್ಮ ಅಬ್ಡಾಮಿನಲ್ ಸರ್ಜರಿಗೆ ಸಿಕ್ಕಿತು. ಅದು ಕೂಡ ಫಸ್ಟ್ ಅಟೆಂಪ್ಟಲ್ಲಿ 3 ವರ್ಷದೊಳಗೆ ಅದು ಮುಗಿಯಿತು. ಮತ್ತು ನಮ್ಮ ಫಸ್ಟ್ ಅಟೆಂಪ್ಟ್ ಎಲ್ಲ ಆದ ಕಾರಣ, ಪಬ್ಲಿಕೇಶನ್ ಎಲ್ಲ ಮಾಡಿದ ಕಾರಣ ನಮಗೆ ಒಂದು ಲೆಕ್ಚರರ್ಸ್ ಪೋಸ್ಟು ಅಲ್ಲಿಯೇ ಸಿಕ್ಕಿತ್ತು. ಅದರಿಂದ ಸಾಧಾರಣ ಒಂದು 5 ವರ್ಷ ಲೆಕ್ಚರರ್ಸ್ ಪೋಸ್ಟ್. ಅದರಿಂದ 72ರಿಂದ 84 ತನಕ 12 ವರ್ಷ ನಾವು ವೈದ್ಯಕೀಯ ನಾರ್ ಹಾಸ್ಪಿಟ್ಲ್ ಅಂತ ಇದೆ ಮುಂಬೈಯಲ್ಲಿ. ಅದು ಮುಂಬೈಯಲ್ಲಿ 2 ನಂಬರ್ನಲ್ಲಿತ್ತು ಆಗ. ಅಲ್ಲಿ ನಮಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು, ಎಲ್ಲ ದೊಡ್ಡ ದೊಡ್ಡ ಆಪ್ರೇಷನ್ಸ್ ಎಲ್ಲ ಮಾಡಲಿಕ್ಕೆ ಸಿಕ್ಕಿತ್ತು. ನನಗೆ ಒಂದು ಸಲ ನಮಗೆ ಧೈರ್ಯ ಬಂತು, ಇನ್ನು ಯಾವ ಸರ್ಜರಿಯನ್ನು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಆದಮೇಲೆ ಮತ್ತು ನಾನು ಪ್ರೈವೇಟ್ ಪ್ರಾಕ್ಟೀಸ್ಗೆ 84ರಲ್ಲಿ ಸ್ಟಾರ್ಟ್ ಮಾಡಿದೆ. 84ರಿಂದ ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಬೇರೆಯವರ ಹಾಸ್ಪಿಟ್ಲಲ್ಲಿ ಅಲ್ಲಿ ಪಾಲಿಕ್ಲಿನಿಕ್ ಸಿಸ್ಟಮ್ ಇತ್ತು. ಒಂದು ಪಾಲಿಕ್ಲಿನಿಕ್ಗೆ ಜಾಯ್ನ್ ಆಗಿ ಅಲ್ಲಿ ನಮ್ಮ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆವು. ಒಂದು 4-5 ವರ್ಷ ನಮ್ಮ ಮುಂಬೈಯ ಅಂಧೇರಿಯ ಸುತ್ತಮುತ್ತ ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ನಾನು ಆಪ್ರೇಷನ್ ಮಾಡ್ತಾಯಿದ್ದೆ. ಸ್ವಲ್ಪ ಹೆಸರೆಲ್ಲ ಪ್ರಾಮಿನೆಂಟ್ ಆಗುವಾಗ ದೇವರ ಪುಣ್ಯದಿಂದ ಒಂದು ಸ್ಥಳ ಸಿಕ್ಕಿತು, ಸಣ್ಣ ಸ್ಥಳ ಸಿಕ್ಕಿತು. ಅದರಲ್ಲಿ ಒಂದು 10 ಬೆಡ್ಡಿನ ಹಾಸ್ಪಿಟಲ್, ಸಂಜೀವಿನಿ ಹಾಸ್ಪಿಟಲ್ ಅಂತೇಳಿ 1988ರಲ್ಲಿ ನಾನು ಪ್ರೈವೇಟ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸಂಜೀವಿನಿ ಆಸ್ಪತ್ರೆಯನ್ನು ಆರಂಭಿಸ್ತೀರಿ. ಅಂದರೆ ಸಂಜೀವಿನಿ ಅಂದರೆ
ಸಂಜೀವನ್ ನನ್ನ ತಂದೆಯ ಹೆಸರು. ಕಾತ್ಯಾಯಿನಿ ತಾಯಿಯ ಹೆಸರು. ಹೌದು, ಹಾಗಾಗಿ ಸಂಜೀವನಿ ಸಂಜೀವಿನಿ ಅಂತ ಆಯ್ತು. ಮತ್ತು ಅದು ಒಳ್ಳೆ ಹೆಸರು. ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಹೌದು, ಅದಕ್ಕೆ ಯಾವ ಕಾಯಿಲೆ ಸತ್ತವನನ್ನು ಜೀವಿಸುವಂಥ ಶಕ್ತಿ ಸಂಜೀವನಿಗೆ ಉಂಟು ಅಂತ ಹೇಳ್ತಾರೆ. ಅದೇ ದೇವರು ನಮಗೂ ಅನುಗ್ರಹ ಮಾಡಿದ್ರು. ನೀವು ನಿಮ್ಮದೇ ಆಸ್ಪತ್ರೆಯನ್ನು ಆರಂಭಿಸುವಾಗ ಅಂದರೆ ಬಾಂಬೆ ಅಂತ ಹೇಳಿದ್ರೆ ಆವಾಗಲೇನದು ದೊಡ್ಡ ನಗರ, ಮಹಾನಗರ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಂಥ ಜಾಗ, ಮೆಡಿಕಲ್ ಕಾಲೇಜುಗಳಲ್ಲಿದ್ದಂಥ ಪ್ರದೇಶ. ನೀವೊಂದು ಸಣ್ಣದಾಗಿ ಒಂದು ಆಸ್ಪತ್ರೆಯನ್ನು ಆರಂಭಿಸುವಾಗ ನಿಮಗೆ ಭಾರಿ ದೊಡ್ಡ ಸವಾಲು ಅಥವಾ ಒಂದು ಚಾಲೆಂಜ್ ಅಂತ ಅನಿಸಲಿಲ್ವಾ? ತುಂಬ ಚಾಲೆಂಜಸ್ ಬರ್ತದೆ. ಆದರೆ ಒಬ್ಬ ಡಾಕ್ಟ್ರ್ ಆಗಿದ್ದವನಿಗೆ ಅವನ ನಾಲೆಜ್ ಒಳ್ಳೆದಿದ್ದರೆ, ಅವನ ಕೈಗುಣ ಒಳ್ಳೆದಿದ್ದರೆ, ಮತ್ತು ಆ ಮನಸ್ಸಿನಲ್ಲಿ ನಾನೇನು ತಪ್ಪು ಮಾಡಬಾರ್ದು, ಯಾವುದು ಸರಿಯಲ್ಲ ಅದನ್ನು ಮಾಡದೆ ಅಂತ ಒಂದು ಮನಸ್ಸಿಗೆ ಧ್ಯೇಯ ಇದ್ದರೆ ಒಂದಲ್ಲ ಒಂದು ದಿವಸ ನಿಮ್ಮ ಸತ್ಯ, ನಿಮ್ಮ ನಿಪುಣತ್ವ ಕಾರ್ಯಗಳನ್ನು ನಿಮ್ಮನ್ನು ಕರೆಕ್ಟ್ ಸ್ಥಳಕ್ಕೆ ಕೊಂಡೋಗಿ ಮುಟ್ಟಿಸ್ತದೆ. ಎಷ್ಟೇ ಕಾಂಪಿಟಿಷನ್ ಇದ್ದರೂ ನೀವು ಒಳ್ಳೆದಿದ್ದರೆ, ನೀವು ಒಳ್ಳೆ ಕೆಲಸ ಮಾಡಲಿಕ್ಕೆ ತಯಾರಿದ್ದರೆ ಅದಕ್ಕೆ ಎಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಆ ಒಂದು ಬದ್ಧತೆಗೆ ಬಹುಶಃ ನಿಮ್ಮ ಆಸ್ಪತ್ರೆಗೆ ಕೂಡ ಒಂದು ಒಳ್ಳೆಯ ಹೆಸರು ಬಂತು. ಎಲ್ಲ ವರ್ಗದ ಸಮುದಾಯದ ಜನರಿಂದ ಕೂಡ ಒಂದು ಒಳ್ಳೆಯ ಬೆಂಬಲ ಸಿಕ್ಕಿತ್ತು. ಶುರು ಮಾಡುವಾಗ ನಾನು 10 ಬೆಡ್ ಸ್ಟಾರ್ಟ್ ಮಾಡಿದ್ದೆ. ಆ ಬಿಲ್ಡಿಂಗ್ನ ಒಂದು ಅಂಶ ನನ್ನ ಮನೆ ಅಂತ ಕೂಡ ಮಾಡಿ ಇಟ್ಟಿದ್ದೆ. ಅದು ಆದರೆ ಪ್ರಾಕ್ಟೀಸ್ ಎಷ್ಟು ರೀತಿಯಲ್ಲಿ ದೊಡ್ಡದಾಯ್ತು ಅಂತ ಹೇಳಿದರೆ ನನಗೆ ಅಲ್ಲಿ ಶಿಫ್ಟ್ ಮಾಡುವ ಅವಕಾಶವೇ ಸಿಕ್ಕಲಿಲ್ಲ. ಅದೇ 10 ಬೆಡ್ಡಿನ ಹಾಸ್ಪಿಟ್ಲ್ 20 ಬೆಡ್ಡಿನ ಹಾಸ್ಪಿಟ್ಲ್ ಆಯಿತು. ಮತ್ತು ಅದರ ನಂತರ ಬಂದಿದ್ದು 2000 ಇಸವಿಯಲ್ಲಿ ಬದಿಯ ಕಟ್ಟಡದವ ಬದಿಯ ಒಂದು ಸ್ಮಾಲ್ ಪ್ಲಾಟ್ನ ಅವಾಗ ಕೂಡ ನೀವೇ ಉಪಯೋಗಿಸಿ ಅಂತೇಳಿ ನಮಗೆ ಕೊಟ್ಟು ಹೋದ. ಅದರಿಂದಾಗಿ ಅದು 50 ಬೆಡ್ಡಿನ ಹಾಸ್ಪಿಟ್ಲ್ ಆಯಿತು. ಈಗ ಸಂಜೀವನಿ ಮುಂಬೈ ಅಂಧೇರಿಯಲ್ಲಿ 50 ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿ ಎಲ್ಲ ಫೆಸಿಲಿಟಿಗಳು ಇರುವಂಥ, ಎಲ್ಲ ಡಯಾಗ್ನಾಸ್ಟಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗುವಂಥ, ಡಯಾಲಿಸಿಸ್ ಎಲ್ಲ ಆಗುವಂಥದ್ದು, ICU ಇದೆಲ್ಲ ಇದ್ದು ಒಂದು ಒಳ್ಳೆಯ ಹಾಸ್ಪಿಟ್ಲ್ ಆಗಿ ಈಗ ಸುಮಾರು 40 ವರ್ಷ ಆಗ್ತಾ ಬಂದು. ಈಗ ನಿಮಗೆ ನಿಮ್ಮ ಮಕ್ಕಳು ಕೂಡ ಈ ಆಸ್ಪತ್ರೆಯಲ್ಲಿ ಯಾವ ರೀತಿ ಜೊತೆಗಿದ್ದಾರಾ? ಹೌದು, ಅವ್ರು ರೆಸಿಡೆಂಟ್ಸ್ ಆಗಿ ಬರ್ತಾ ಇರ್ತಾರೆ. ಓಕೆ 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 ಎಸ್ ಡಾಕ್ಟ್ರೆ, ನೀವು 10 ಬೆಡ್ನ ಹಾಸ್ಪಿಟಲ್ ಈ ರೀತಿಯಾಗಿ ವಿಸ್ತಾರವಾಗಿ ದೊಡ್ಡ ಆಸ್ಪತ್ರೆ ಆಯಿತು. ನೀವು ಈ ನಡುವೆ ಸಮಾಜ ಸೇವೆ ಅಥವಾ ಜನರಿಗೆ ಒಂದಷ್ಟು ಕೆಲಸ ಮಾಡಬೇಕು ಅಂತ ನೀವು ತೊಡಗಿಕೊಳ್ತೀರಿ. ಮತ್ತದು ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಆಯಾಮಗಳಲ್ಲೂ ಕೂಡ ಹೇಗೆ ನೀವು ಟೈಮೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಸಾಮಾನ್ಯವಾಗಿ ವೈದ್ಯರುಗಳು ತುಂಬ ಬ್ಯುಸಿ, ಅದರಂತೂ ನಿಮ್ಮಂಥ ಸರ್ಜನ್ಗಳಂತೂ ಅವರು ವಿಪರೀತ ಬ್ಯುಸಿನೇ ಇರ್ತಾರೆ. ಈ ಒಂದು ಮನಸ್ಸಿನಲ್ಲಿ ಒಂದು ಧ್ಯೇಯ ಇದ್ದರೆ, ಮನಸ್ಸಿನಲ್ಲಿ ಒಂದು ಭಾವನೆ ಇದ್ದರೆ, ನನಗೆ ಇದು ಮಾಡಬೇಕು, ನನ್ನ ಜೀವನದಲ್ಲಿ ಇದೆಲ್ಲ ಆಗಬೇಕು ಅಂತ ಇದ್ದರೆ, ನೀವು ಎಷ್ಟು ಬ್ಯುಸಿ ಇದ್ದರೂ ದೇವರು ಅದಕ್ಕೆ ದಾರಿ ತೋರಿಸ್ತಾರೆ ಮತ್ತು ಅದಕ್ಕೆ ಏನೆಲ್ಲ ಆಗಬೇಕು ಅದನ್ನು ಕಲ್ಪಿಸಿಕೊಡ್ತಾರೆ. ನಾವೇ ನಮ್ಮ ಮನಸ್ಸಿನಲ್ಲಿಲ್ಲದ್ರೆ ದೇವರು ಏನು ಮಾಡಲಿಕ್ಕೆ ಬರೋದಿಲ್ಲ. ನಾವು ಒಂದು ಭಾವನೆ, ನನಗೆ ಇದು ಒಳ್ಳೇದು ಮಾಡಬೇಕು ಅಂದರೆ ಒಳ್ಳೆಯ ಕೆಲಸಗಳನ್ನ ಮಾಡುವ ಭಾವನೆ, ಭಕ್ತಿ ಇದ್ದರೆ ದೇವರು ಅದಕ್ಕೆ ಖಂಡಿತ ದಾರಿ ತೋರಿಸ್ತಾರೆ. ನನಗೆ ನಾನೇ ಅದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಮ ಇಲ್ಲಿ ಕೆಲವೆಲ್ಲ ನಮ್ಮ ಪ್ರಾಜೆಕ್ಟ್ ಒಂದು ಕಟೀಲ್ನ ಹಾಸ್ಪಿಟ್ಲ್, ಅದು ಮೊದಲಿಂದ ನಾನು ನೆನಪಿಸಿ ಬರಲಿಲ್ಲ. ಕಟೀಲಲ್ಲಿ ಏನಾದರೂ ಒಳ್ಳೇದು ಮಾಡಬೇಕು, ಕಟೀಲ್ ಜನರಿಗೆ ಒಳ್ಳೇದಾಗಬೇಕು ಅಂತ ಮನಸ್ಸಿನಲ್ಲಿ ಇತ್ತು. ಆದರೆ ಅದು ಹಾಸ್ಪಿಟಲ್ ರೀತಿಯಲ್ಲಿ ಆದರೂ ನನ್ನ ಮನಸ್ಸಿನಲ್ಲಿ ಸಣ್ಣ ಕ್ಲಿನಿಕ್ನಾಗಿತ್ತು. ಆದರೆ ಅದು ಇವತ್ತು ಇಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಕಟೀಲ್ ದುರ್ಗಾ ಪರಮೇಶ್ವರಿ. ಅವಳೇ ನಮಗೆ ದಾರಿ ತೋರಿಸಿ, ಸ್ಥಳ ತೋರಿಸಿ, ಪ್ರೇರಣೆ ಕೊಟ್ಟು ಇದು ಮಾಡು ಅಂತ ಹೇಳುವಾಗ ಅವಳೇ ಮಣಿಪಾಲದವರನ್ನು ನಮ್ಮ ಎದುರಿಗಿಟ್ರು. ಅವರು ಬಂದ ಮೇಲೆ ಅವರಿಗೂ ನನ್ನ ಮೇಲೆ ಧೈರ್ಯ ಇರಲಿಲ್ಲ. ಇವರು ಇಷ್ಟು ದೊಡ್ಡ ಹುಡುಗನ ಕಾಣ್ತಾರೆ, ಇವರು ಮಾಡ್ತಾರಾ ಇಲ್ವಾ ಅಂತ. ಅವರು ನೋಡುವ ಅಂತ ಹೇಳಿ, ಮತ್ತು ನೀವು ಏನೆಲ್ಲ ಮಾಡ್ಬೋದು, ನಾನು ನಿಮಗೆ 100 ಬೆಡ್ಡಿದ್ದು ಹಾಸ್ಪಿಟ್ಲ್ ಕಟ್ಟಿಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಖಂಡಿತ ನೀವು ಮಾಡಿಕೊಡ್ತೀರಾ ಅಂತ ಕೇಳಿದರು. ಹೌದು ಅಂತ ಹೇಳಿದೆ. ಅವರಿಗೂ ಆಶ್ಚರ್ಯ ಆಯ್ತು, ಇವರು ಎಷ್ಟು ಮಾಡ್ತಾರೆ ನೋಡುವ ಅಂತ. ಮತ್ತು ಮುಗಿದ ಮೇಲೆ ಹೇಳ್ತಾರೆ ಅವರು ಕೂಡ, ನಮಗೆ ಭರವಸೆ ಇರಲಿಲ್ಲ ನೀವು ಇಷ್ಟು ಕೂಡ ಮಾಡಿಕೊಡ್ತೀರಿ ಅಂತ. ನಮ್ಮ ಅಪೇಕ್ಷೆಗಿಂತ ಒಳ್ಳೆ ರೀತಿಯಲ್ಲಿ ಮೀರಿ ನೀವು ಮಾಡಿಕೊಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ಅಪೇಕ್ಷೆಯನ್ನು ಭರವಸೆ ಕೊಟ್ಟು ಹೇಳ್ತೇವೆ, ನಿಮಗಿಂತ ಅದಕ್ಕಿಂತ ಹೆಚ್ಚು ಒಳ್ಳೆಯದು ಮಾಡಿ ನಾವು ನಡೆಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ.
ಗ್ರೇಟ್ ಗ್ರೇಟ್. ಬಹುಶಃ ಇಡೀ ನಿಮ್ಮ ಒಂದು ಜೀವನದ ಅತ್ಯಂತ ಏನು ಸ್ಮರಣೀಯ ಒಂದು ಘಟನೆ. ಅದೇ ಅದಕ್ಕೆ ಎಲ್ಲ ಕಟೀಲ್ ದುರ್ಗಾ ಪರಮೇಶ್ವರಿಯೇ ಕಾರಣ. ಅವಳಿಗೆ ಪ್ರಾಯಶಃ ಕಟೀಲ್ನಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಬೇಕು ಅಂತ ಇತ್ತು, ಅವಳು ಮಾಡಿ ತೋರಿಸಿದ್ದಾಳೆ ಅದು ನಿಮ್ಮ ಮೂಲಕ. ಹೌದು, ನಾವು ಬರೀ ಸೂತ್ರಧಾರಿ ಮಾತ್ರ. ಎಸ್. ಜೊತೆಗೆ ನೀವು ಶೈಕ್ಷಣಿಕವಾಗಿ ಕೂಡ ಕಟೀಲ್ನ ಕಾಲೇಜಲ್ಲಿ ಒಂದಷ್ಟು ನೀವು ಸಹಾಯ ಸಹಕಾರ ಅದರಲ್ಲೆಲ್ಲ ಭಾಗಿಯಾಗ್ತೀರಿ. ಶೈಕ್ಷಣಿಕ ಚಟುವಟಿಕೆಯಲ್ಲಿ ನೀವು ನಿಮ್ಮನ್ನು ಈ ರೀತಿಯಾಗಿ ಒಂದು ತೊಡಗಿಸಿಕೊಳ್ಳಲಿಕ್ಕೆ ಕಾರಣಗಳು ಮತ್ತು ಹೇಗೆಲ್ಲ ಸಾಧ್ಯ ಆಯಿತು, ಏನೆಲ್ಲ ಮಾಡ್ತಾ ಇದ್ದೀರಿ? ಕಟೀಲ್ನ ಶಾಲೆಗೆ ಶೈಕ್ಷಣಿಕ ಅದು ನಮ್ಮ ಮನಸ್ಸಿನಲ್ಲಿ ಮೊದಲಿಂದ ಇತ್ತು. ಇದು ನಾನು ಕಲಿತ ಶಾಲೆ, ನಮ್ಮ ಊರಿನ ಶಾಲೆ, ಅದಕ್ಕೆ ಏನಾದರೂ ಮಾಡಬೇಕು ಅಂತ ನಾನು ಆಸ್ಟಂಡ್ ಹತ್ರ ಎಲ್ಲ ಹೇಳ್ತಾ ಇದ್ದೆ. ಅವರು ಅದಕ್ಕೆಲ್ಲ ಒಂದೊಂದೇ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅದು ಸಣ್ಣ ಸಣ್ಣ ಪುಟ್ಟ ರೀತಿಯಲ್ಲಿ ಆಗ್ತಾ ಹೋಯಿತು. ಸಣ್ಣದಿದ್ದದು ಈಗ ಇಷ್ಟು ದೊಡ್ಡದಾಗಿದೆ ಅಲ್ಲ. ಆದರೆ ಭಾಳ ಆ ಒಂದು ಪ್ರೀತಿ ಕಟೀಲ ಹುಟ್ಟೂರಿಗಿದ್ದ ಪ್ರೀತಿಯಿಂದಾಗಿ ಅದರ ಎಲ್ಲ ಆಗ್ತಾ ಹೋಯ್ತು. ನೀವು ಈ ರೀತಿಯಾಗಿ ಕೆಲಸ ಮಾಡ್ತಾ ಹೋಗ್ತಾ ಇರುವಾಗ ನಿಮಗೆ ನಿಮ್ಮ ಈ ಕೆಲಸವನ್ನು ನೋಡಿ ನಿಮ್ಮ ಊರಿನವರು ಅಥವಾ ನಿಮ್ಮ ಹಳೆಯ ಸ್ನೇಹಿತರು ಅವರೆಲ್ಲ ನಿಮ್ಮ ಜೊತೆಗೆ ಯಾವ ರೀತಿಯ ಒಂದು ಆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡ್ರು, ನೆನಪಿಸಿಕೊಂಡ್ರು? ನಿಜವಾಗಿ ಒಂದು ಬಹಳ ಒಂದು ಡಿಫ್ರೆಂಟ್ ಅಂದರೆ ಬೇರೆ ಒಂದು ದೃಶ್ಯ ಕಾಣಲಿಕ್ಕೆ ಸಿಗ್ತದೆ. ಕೆಲವು ಕಡೆ ಕೆಲವರು ಈಗ ಇವರು ದೊಡ್ಡದಾಗಿದ್ದಾರೆ, ಇವ್ರ ಹತ್ರ ಹೇಗೆ ಮಾತನಾಡೋದು ಅಂತ ದೂರ ಇಡ್ತಾರೆ. ಕೆಲವರು ಭಾಳ ಖುಷಿಯಿಂದ ಬಂದು ನಮಗೆ ಭಾಳ ಅವರ ಎಲ್ಲ ಖುಷಿಯನ್ನು ನಮ್ಮ ಎದುರು ಹೇಳಿ ತೋರಿಸ್ತಾರೆ. ನೀವು ಇಷ್ಟು ಸಣ್ಣ ಪ್ರಾಯದಲ್ಲಿದ್ದ ಹೇಗಿದ್ದರು, ಈಗ ತುಂಬ ಬದಲಾವಣೆ ಆಗಿದೆ, ಒಳ್ಳೆಯ ಒಂದು ಕೆಲಸ ನಮ್ಮ ಊರಿಗೆ ಮಾಡಿದ್ದೀರಿ, ಭಾಳ ಒಳ್ಳೆಯದಾಯಿತು ಅಂತ ಕೆಲವರು ಅಪೇಕ್ಷೆ ಮಾಡ್ತಾರೆ. ಮತ್ತು ಎಲ್ಲ ಇಡೀ ಊರಿನವರನ್ನು ಹೇಳೋದಾದರೆ, ನಮ್ಮ ಮಿತ್ರರು ಅಂತಲ್ಲ ಬೇರೆಯವರನ್ನು ಹೇಳಬೇಕಾದ್ರೆ ಊರಿನವರಂತೂ ಎಷ್ಟೊಂದು ಸಂತೋಷದಲ್ಲಿದ್ದಾರೆ ಅಂದರೆ ನಮ್ಮನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಆ ಕೆಲವು ಸಲ ಹೇಳುವಾಗ ನನಗೆ ದುಃಖ ಬರ್ತದೆ. ಈಗ 6 ತಿಂಗಳ ಮೊದಲು ನಾನು ಊರಲ್ಲಿ ಕೆಲವರೆಲ್ಲ ಮನೆಗೆ ಹೋಗಿದ್ದೆ ನನ್ನ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಲಿಕ್ಕೆ. ಹಾಗೆ ಒಂದು 50% ಜನರು ಹೇಳಿದರು, ನೀವು ಬಂದರೆ ನಮಗೆ ಮನೆಗೆ ದೇವರು ಬಂದಾಗ ಆಯಿತು ಅಂತ ಹೇಳಿ. ಅಷ್ಟೊಂದು ಪ್ರೀತಿ ಭಕ್ತಿ ಭಾವನೆಯನ್ನು ತೋರಿಸ್ತಾರೆ. ಅಂದರೆ ಅವರಿಗೆ ಇದೊಂದು ದೊಡ್ಡ ಕಾರ್ಯ ಅಂತ ಹೇಳಿ. ಅದಕ್ಕೆ ನನಗೆ ಹೇಳೋದು, ಆ ದೇವಿ ನನಗೆ ಇಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಪಟ್ಟಣಕ್ಕೆ ಕಲಿಸಿ ಪುನಃ ಇಲ್ಲಿಗೆ ಒಂದು ಈ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅದನ್ನು ಆಗುವಾಗೆ ಮಾಡಿದ್ದಾರಲ್ಲ, ಅದಕ್ಕೆ ನಾನು ಯಾವಾಗಲೂ ನಾನು ಮರೀಲಿಕ್ಕಿಲ್ಲ. ಅದನ್ನು ಏನಾದರೂ ಕಟೀಲಿಗೆ ತಿಂಗಳಿಗೆ ಒಂದು ಸಲ ಆದರೂ ಬಂದಿದ್ದೆ ಅವರಿಗೆ ನಮಸ್ಕಾರ ಮಾಡಿದರೆ ನಮಗೆ ಸಂತೋಷ ಆಗ್ತದೆ. ಡಾಕ್ಟ್ರೇ, ಬೇರೆ ಇನ್ನೇನಾದರೂ ಹೊಸ ಕನಸುಗಳು ಯೋಜನೆಗಳು ಏನಾದರೂ ಉಂಟಾ ಇನ್ನು ತಲೆಯಲ್ಲಿ? ಹಾಗೆ ತುಂಬ ಉಂಟು. ಮುಂಬೈಯಲ್ಲಿ ಕಟೀಲಲ್ಲಿ ಎಲ್ಲ. ಈಗ ಮೊದಲು ಇಲ್ಲಿ ಅದೇ ಕಟೀಲ್ನಲ್ಲಿ ನಾವು ವೇದ ಪಾಠಶಾಲೆಗಳನ್ನು ಶುರು ಮಾಡಿದ್ದೆವು, ಸಂಸ್ಕೃತ ಕಾಲೇಜ್ ಮಾಡಿದ್ದೆವು. ಹೌದು, ಅಲ್ಲಿ ಈಗ MA PhD ಸಂಸ್ಕೃತಲ್ಲಿ ಆಗ್ತದೆ. ಅದು ಮುಂಬೈ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿ ಉಂಟು. ಹಾಗೆ ಬ್ರಾಹ್ಮಣರ ಮಕ್ಕಳಿಗೆ ಅವರ ನಿತ್ಯ ಅನುಷ್ಠಾನಗಳು ಅಂತ ಇದೆ, ಜಪ ಇದೆಲ್ಲ ಪೂಜಾ ವಿಧಿಗಳನ್ನು ಹೋಮಗಳನ್ನೆಲ್ಲ ಮಾಡೋದು. ಅದು ಮಕ್ಕಳಿಗೆ ಈಗಿನ ಕಾಲದಲ್ಲಿ ಸಿಕ್ಕುವುದಿಲ್ಲ. ಯಾಕಂದರೆ ತಂದೆ ಪಟ್ಟಣದಲ್ಲಿದ್ದಾನೆ, ಅಲ್ಲಿಯ ಕೆಲಸಕ್ಕಾಗಿ ಹೋಗ್ತಾನೆ, ಊರಿಗೆ ಬರ್ತಾನೆ, ಉಪನಯನ ಮಾಡ್ತಾನೆ, ಉಪನಯನ ಆದ ಮರುದಿವಸ ಬಸ್ಸಲ್ಲಿ ಕೂತು ಮುಂಬೈಗೆ ಹೋಗ್ತಾನೆ, ಬೇರೆ ಪಟ್ಟಣಕ್ಕೆ ಹೋಗ್ತಾನೆ. ಆದರೆ ಮಗುವಿಗೆ ಜಪ ಅಂದ್ರೇನು, ಪೂಜೆ ಅಂದ್ರೇನು, ಬೇರೆ ಅನುಷ್ಠಾನಗಳನ್ನು ಅದರ ಗಂಧ ಗಾಳಿ ಇರುವುದಿಲ್ಲ. ಆದ್ದರಿಂದ ಕಳೆದ ಒಂದು 50 ವರ್ಷದಲ್ಲಿ ಈ ಅನುಷ್ಠಾನಗಳು ಅಲ್ಲಲ್ಲಿಯೇ ಕ್ಷೀಣವಾಗ್ತಾ ಉಂಟು. ಅದು ಉಳಿಸಬೇಕು. ಮಗು ತನ್ನ ವಿದ್ಯೆಯನ್ನು ಕಲಿತಾ ಇರುವಾಗ ಅದರ ಬದಿಯಲ್ಲಿಯೇ ಇಂಥ ಅನುಷ್ಠಾನಗಳು ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಆಗಬೇಕು ಅಂತ ಹೇಳಿ ಸುಮಾರು ಒಂದು ಈಗ 20 ವರ್ಷದಿಂದ ಪ್ರತಿ ಸಮ್ಮರ್ ವೆಕೇಷನ್ ಅಂದರೆ ಏಪ್ರಿಲ್ 20ರಿಂದ ಮೇ 15-20 ತನಕ ಮಕ್ಕಳು ಅಲ್ಲಿಯೇ ಸಂಸ್ಕೃತ ಕಾಲೇಜಲ್ಲೇ ಇದ್ದು ಇನ್ ಹೌಸ್ ಪಾಠವನ್ನು ಕಲಿಸುವ ವ್ಯವಸ್ಥೆ ಮಾಡಿ
ಮಕ್ಕಳಿಗೆ 3 ವರ್ಷದ ಕೋರ್ಸ್ನಾಗೆ ಮಾಡಿದ್ದೆ. ಆ 3 ವರ್ಷದಲ್ಲಿ ಆ ಸಮ್ಮರ್ ಕ್ಯಾಂಪ್ನಲ್ಲಿ ಅವರು ಅಟೆಂಡ್ ಆದರೆ ಅವರು ಬೇಕಾದ ಎಲ್ಲ ನಿತ್ಯ ವಿಧಿಗಳನ್ನು, ಜಪ ಆಗಲಿ, ಪೂಜೆ ಆಗಲಿ, ಕೆಲವೆಲ್ಲ ಸಣ್ಣ ಸಣ್ಣ ಹೋಮಗಳು, ವಿಷ್ಣು ಸಹಸ್ರನಾಮ ಇದೆಲ್ಲ ಪಠಿಸುವಾಗ ಅದು ಕೂಡ ಅವರು ಬಂದು ಕೂತು ಹೋಗೋ ಮೊದಲು ಕೆಲವನ್ನೆಲ್ಲ ಬೈ ಹಾರ್ಟ್ ಮಾಡಿ ನಮಗೆ ಹೇಳುವಾಗ ಬಹಳಷ್ಟು ಖುಷಿ ಆಗ್ತದೆ. ಹಾಗೆ ಇಂಥ ಕೆಲಸಗಳು ಅದೊಂದು ಹವ್ಯಾಸದಾಗಿ ಹೋಗ್ತದೆ. ಒಂದು 2, 3, 4 ಕೆಲಸಗಳನ್ನು ಮಾಡಿದಾಗ ನಿಮಗೆ ಬರುವ ಎಪ್ರಿಸಿಯೇಷನ್ಸ್ ಇನ್ನಷ್ಟು ಮಾಡುವ ಸಮಾಜದಲ್ಲಿ ಆ ಒಂದು ತೃಪ್ತಿಯ ಭಾವನೆ ಬರ್ತದೆ. ಅದರಿಂದಾಗಿ ಆ ದೇವಿ ನಮಗೆ ಹಾಸ್ಪಿಟಲ್ ಕೂಡ ಕರುಣಿಸಿದೆ. ಎಸ್ ಡಾಕ್ಟ್ರೆ, ನಿಮ್ಮದೊಂದು ತೀರಾ ಭಿನ್ನ ಶೈಲಿ ಮತ್ತು ದಾರಿ ಮತ್ತು ಪಥ. ಐ ಡೋಂಟ್ ಥಿಂಕ್ ಇದನ್ನು ನೀವು ಈ ಭಿನ್ನ ಪಥವನ್ನು ಆಯ್ಕೆ ಮಾಡಿಕೊಂಡ ಬಗ್ಗೆ ನೀವು ಹೇಳಿದಿರಿ. ನಾನು ಬಾಲ್ಯದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೇನೆ, ನೋಡಿದ್ದೇನೆ ಅಂತ. ಇವತ್ತಿನ ಕಾಲದ ಅಥವಾ ಹೊಸ ತಲೆಮಾರಿನ ವೈದ್ಯರುಗಳಿಗೆ ನೀವು ಕೊಡುವಂಥ ಏನಾದರೂ ಸಲಹೆಗಳು? ವೈದ್ಯರಿಗೆ ಎಲ್ಲರೂ ಈಗ ಆದಷ್ಟು ಅವರನ್ನು ಹಿಂದೆ ಬಿದ್ದು ಎಲ್ಲ ಇದರ ಭಾವನೆಗಳು ಡಾಕ್ಟರ್ ಬಗ್ಗೆ ಉಂಟು. ಆದರೆ ಯಾರಿಗೂ ಅರ್ಥ ಆಗ್ತಾ ಇದ್ದ ಅವರು ಕೂಡ ಮನುಷ್ಯರು. ಅವರ ಕೈಯಿಂದ ಕೂಡ ಕೆಲವು ಸಲ ಬೇಕು ಅಂತಲ್ಲ, ಅನ್ನೋಯಿಂಗ್ಲಿ ಕೆಲವು ಸಲ ಸಣ್ಣ ಪುಟ್ಟ ತಪ್ಪಾಗ್ಬೋದು. ಅವರು ಹಣದ ಹಿಂದೆ ಹೋಗಿರಲೂಬಹುದು. ಆದರೆ ಎಲ್ಲ ಡಾಕ್ಟ್ರು ಹಾಗೆ ಅಂತ ಹೇಳೋದು ಸರಿಯಲ್ಲ. ಅದನ್ನ ಎಲ್ಲ ಡಾಕ್ಟ್ರನ್ನ ಅದೇ ಭಾವನೆಯಲ್ಲಿ ಕಾಣೋದು ಕೂಡ ಸರಿಯಲ್ಲ. ಕಾರಣ ಯಾವ ಒಂದು ಪ್ರೊಫೆಷನಲ್ಲಿ ಕರಪ್ಷನ್ ಇಲ್ಲ. ಎಲ್ಲ ಪ್ರೊಫೆಷನಲ್ಲಿ ಕರಪ್ಷನ್ ಇದೆ. ಆದರೆ ಇದರಲ್ಲಿ ಎದ್ದು ಕಾಣ್ತದೆ. ಯಾಕಂದರೆ ಅವರು ಒಂದು ಮನುಷ್ಯನ, ಒಂದು ಜೀವಿಯ ಅವರ ಜೀವನದೆಲ್ಲ ಇದರಲ್ಲಿ ಆಡ್ತಾ ಇದ್ದಾರೆ. ಅದರಿಂದಾಗಿ ಸಣ್ಣ ಪುಟ್ಟ ಇದುಗಳು ಅದು ಕೆಲವೆಲ್ಲ ದೊಡ್ಡದಾಗಿ ಹೋಗ್ತದೆ. ಆದ್ದರಿಂದ ಎಲ್ಲ ಜನರು ಡಾಕ್ಟ್ರನ್ನು ಅವರು ನಮ್ಮೊಬ್ಬಂತೆ ಒಂದು ಹ್ಯೂಮನ್ ಬೀಯಿಂಗ್ ಇದ್ದಾರೆ, ಅವರಿಂದ ಸಣ್ಣ ಪುಟ್ಟ ತಪ್ಪಾಗಲಿಕ್ಕೂ ಸಾಧ್ಯ ಉಂಟು ಅಂತೇಳಿ ಭವವಿದ್ಯೆ ಮಾಡಿ ತಗೊಂಡ್ರೆ ಅದೊಂದು ಅಷ್ಟು ದೊಡ್ಡದಾಗೋದಿಲ್ಲ. ಮತ್ತು ಏನಾದರೂ ದೊಡ್ಡ ಮಿಸ್ಟೇಕ್ಸ್ ಆದರೆ ಎಲ್ಲ ಅದಕ್ಕೆ ಬೇಕಾದ ಲೀಗಲ್ ಡಿಪಾರ್ಟ್ಮೆಂಟ್ಸ್ ಇದೆ, ಅದನ್ನು ಕರೆಕ್ಟ್ ಮಾಡ್ಬೋದು. ಖಂಡಿತ. ನೀವು ಕೇಳಿದ ಪ್ರಶ್ನೆ ಅಂದರೆ ಡಾಕ್ಟ್ರಿಗೆ ನಿಮ್ಮ ಸಂದೇಶ ಏನು? ಒಬ್ಬ ಡಾಕ್ಟ್ರ್ ಆದವ ಅದೊಂದು ನೋಬೆಲ್ ಪ್ರೊಫೆಷನ್. ನಾನು ಇನ್ನೂ ಅದೇ ನಂಬ್ತೇನೆ, ನೋಬೆಲ್ ಪ್ರೊಫೆಷನ್. ಆದ್ದರಿಂದ ಪ್ರತಿಯೊಬ್ಬ ಡಾಕ್ಟ್ರಲ್ಲಿ ಕೂಡ ಆ ಒಂದು ಸಣ್ಣ ಒಳ್ಳೆಯತನ ಹೃದಯದಲ್ಲಿ ಇದೆ. ಅದನ್ನು ಜಾಗಿಸ್ಬೇಕು. ಅದನ್ನು ಜಾಗಿಸಿ ತನ್ನ ಎಷ್ಟು ಹಣ ಮಾಡಿದ್ದಾರೋ ಅದರಲ್ಲಿ ಒಂದು 10%, 20%, 30% ಅದು ಎಷ್ಟು ಬೇಕೋ ಅಷ್ಟು ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಕು. ನಮ್ಮ ಈ ಜೀವನದಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ, ಒಂದು ಊರಿಗೆ ಒಳ್ಳೆಯದಾಗಿ, ಆ ಊರಿಗೆ ಅದರ ಅಭಿವೃದ್ಧಿ ಆದರೆ ಅದಕ್ಕಿಂತ ಸಂತೃಪ್ತಿ ಯಾವುದಿದೆ? ಖಂಡಿತ. ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ದರೆ ಯಾವ ಡಾಕ್ಟ್ರಿಗೂ ಯಾರಿಂದಲೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಎಸ್ ಒಳ್ಳೆಯ ಕಾಳಜಿಯ ಮತ್ತೊಂದು ಆಶಯದ ಮಾತುಗಳು. ಡಾಕ್ಟ್ರೆ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಬದುಕಿನಲ್ಲಿ ನಿಮಗೆ ಸಹಾಯ, ಪ್ರೋತ್ಸಾಹ, ಬೆಂಬಲ ನಿಂತವರಿಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋದಿದ್ದರೆ ಈ ವೇದಿಕೆಯ ಮೂಲಕ ನೀವು ಹೇಳಬಹುದು. ಥ್ಯಾಂಕ್ಸ್. ಮೊದಲ ನನ್ನ ಥ್ಯಾಂಕ್ಸ್ ನನ್ನ ಕಟೀಲ್ ದುರ್ಗಾ ಪರಮೇಶ್ವರಿಗೆ. ಅವಳು ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಅನುಗ್ರಹ ಕೊಟ್ಟಿದ್ದಾಳೆ. ಮತ್ತು ನನ್ನ ಫ್ಯಾಮಿಲಿಗೆ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ಒಳ್ಳೆಯದು ಮಾಡಲಿಕ್ಕೆ ಒಂದು ಆ ಮನಸ್ಸಿದ್ದರೂ ನಮ್ಮ ಮನೆಯ ಅರ್ಧಾಂಗಿ ಮತ್ತು ಮಕ್ಕಳು ಅದಕ್ಕೆ ಸಪೋರ್ಟ್ ಕೊಡೋದಿದ್ದರೆ ಅವರು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುವಂತೆ ಅವರು ನಮ್ಮ ಹಿಂದೆ ಬರದೇ ಇದ್ದರೆ, ಕಿರಿಕಿರಿ ಮಾಡ್ತಾಯಿದ್ರೆ ಯಾವ ತನಕ ಮನೆ ಸರಿ ಇಲ್ವೋ ಹೊರಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಮನೆಯವರದ್ದೇ ನಿಮಗೆ ಸಹಾಯ ಇದ್ದರೆ ಮುಂದೆ ಹೋಗಲಿಕ್ಕೆ ಒಳ್ಳೆಯದಾಗ್ತದೆ. ಆದ್ದರಿಂದ ಅವರ ಒಂದು ಸಹಾಯ ನಮಗೆ ಇಲ್ಲದಿದ್ದರೆ ನಾವು ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದನ್ನು ನಮಗೆ ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ಊರಿನ ಜನರು, ಅವರೆಲ್ಲರ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ, ಅದನ್ನು ನಾನು ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಎಸ್
ಡಾಕ್ಟರ್ ಸುರೇಶ್ ಎಸ್ ರಾವ್ ಕಟೀಲ್ ಅವರ ಒಂದು ಬದುಕಿನ ಒಂದು ಭಿನ್ನ ಸ್ವರೂಪದ ಪಯಣ. ಯಾಕಂತ ಹೇಳಿದ್ರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ವೈದ್ಯರು ತುಂಬ ಬ್ಯುಸಿ ಇರ್ತಾರೆ, ಬ್ಯುಸಿ ಶೆಡ್ಯೂಲ್, ಮತ್ತು ಇನ್ನು ಸರ್ಜನ್ಗಳು ಮತ್ತು ತುಂಬ ಹೆಸರಾಂತ ವೈದ್ಯರಂತ ಆದರೆ ಮತ್ತು ಬ್ಯುಸಿಯಾಗಿರ್ತಾರೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಯಲ್ಲಿ ತನ್ನನ್ನು ನೇರವಾಗಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅಂಥ ಅಷ್ಟೇ ಬ್ಯುಸಿ ಇದ್ದರೂ, ಅಷ್ಟೇ ಒಂದು ಪಾಪ್ಯುಲಾರಿಟಿ ಜನಪ್ರಿಯತೆಯನ್ನು ಮುಂಬೈ ಅಂತ ಮಹಾನಗರದಲ್ಲಿ ಪಡೆದಿದ್ದರೂ ಕೂಡ ತನಗೆ ಸಮಾಜಕ್ಕಾಗಿ ಒಂದಷ್ಟು ಕೆಲಸ ಮಾಡೋ ಸಲುವಾಗಿ ಸಮಯವನ್ನು ನಿಗದಿಪಡಿಸಿ ತನ್ನದೊಂದು ಭಿನ್ನ ಹಾದಿ, ಅದು ಸಮಾಜಮುಖಿಯಾದಂಥ ಒಂದು ಪಥ ಅಂತ ಆ ಮೂಲಕ ನಡೆದುಕೊಂಡು ಬಂದವರು, ಇನ್ನೂ ಕೂಡ ನಡೀತಾ ಇರುವವರು ಡಾಕ್ಟರ್ ಸುರೇಶ್ ಎಸ್ ರಾವ್ ಅವರು. ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಈ ಒಂದು ಮಾತುಕತೆಯನ್ನು, ಸಮಾಜಮುಖಿ ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಡಾಕ್ಟರ್ ಸುರೇಶ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.